ನಮಸ್ತೆ ವೀಕ್ಷಕರೇ, ನಾವು ಇವತ್ತು ಹೇಳ ಹೊರಟಿರುವುದು ವೈಭವದಿಂದ ಮೆರೆದು ದುರಂತ ಅಂತ್ಯವನ್ನು ಕಂಡ ಚಿತ್ರಮಂದಿರದ ಬಗ್ಗೆ. ಡಾಕ್ಟರ್ ರಾಜ್ಕುಮಾರ್, ಶಂಕರ್ ನಾಗ್, ವಿಷ್ಣುವರ್ಧನ್ ಸೇರಿದಂತೆ ಅನೇಕ ಬ್ಲಾಕ್ ಬಾಸ್ಟರ್ ಚಿತ್ರಗಳಿಗೆ ಹೆಸರುವಾಸಿಯಾಗಿತ್ತು ಈ ಚಿತ್ರಮಂದಿರ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ನವರಂಗ ಚಿತ್ರಮಂದಿರವೇ ಪುತ್ತೂರಿನ ರಕ್ತಸಿಕ್ತ ಅಧ್ಯಾಯಕ್ಕೆ ಬಲಿಯಾದ ಬಲಿಪಶು. ಪುತ್ತೂರು ಬಸ್ ನಿಲ್ದಾಣದಿಂದ ಸುಳ್ಯ ಮಾರ್ಗದಲ್ಲಿ ಸಂಚರಿಸುವಾಗ ಕಲ್ಲಾರೆಯ ಬಲಬದಿಯ ಗುಡ್ಡದ ಮೇಲೆ ಮರ ಗಿಡಗಳ ಮಧ್ಯೆ ಅರೆಬರೆಯಾಗಿ ಕಾಣುವ ಕಟ್ಟಡವೇ ಹಿಂದಿನ ವೈಭವದ ನವರಂಗ. ಪ್ರಸ್ತುತ ಪುತ್ತೂರು ಪಟ್ಟಣವನ್ನು ಗಮನಿಸುವಾಗ ಇದೊಂದು ಶಾಂತಿಯ ಬೀಡು ಎಂದೆನಿಸುತ್ತದೆ. ಆದರೆ ಈ ಬಗ್ಗೆ ಹಳೆಯ ತಲೆಮಾರಿನಲ್ಲಿ ಪ್ರಶ್ನಿಸಿದಾಗ ಅಸಲಿ ವಿಚಾರಗಳು ಬೆಳಕಿಗೆ ಬರುತ್ತದೆ. ಅದು 1980ರ ಕಾಲಘಟ್ಟ. ಪುತ್ತೂರಿನ ಗಲ್ಲಿ ಗಲ್ಲಿಯಲ್ಲೂ ಗಲಾಟೆ, ಹೊಡೆದಾಟಗಳು ನಡೆಯುತ್ತಿದ್ದ ದಿನಗಳು. ಎಂದಿನಂತೆ ಅದೊಂದು ವಾರ ಕೂಡ ನವರಂಗದಲ್ಲಿ ಬ್ಲಾಕ್ ಬಾಸ್ಟರ್ ಚಿತ್ರವನ್ನು ಪ್ರದರ್ಶನ ಮಾಡಲಾಗಿತ್ತು. ಈ ಚಿತ್ರ ವೀಕ್ಷಿಸಲು ಆತನು ಅಲ್ಲಿಗೆ ಬಂದಿದ್ದ. ಅದು ಸೆಕೆಂಡ್ ಶೋ ಬೇರೆ. ಇದನ್ನು ಹೇಗೋ ತಿಳಿದುಕೊಂಡ ಆತನ ವಿರೋಧಿ ಪಡೆ ಆತನಿಗೆ ಸ್ಕೆಚ್ ಹಾಕಿತ್ತು. ಆತ ಸಿನಿಮಾ ವೀಕ್ಷಿಸಿ ಹೊರಬರುತ್ತಿದ್ದಂತೆ ಬಾಗಿಲ ಬಳಿ ನಿಂತಿದ್ದ ವಿರೋಧಿ ಪಡೆಗಳ ಆಯುಧದ ಏಟಿಗೆ ಆತನ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಈ ಅನಾಹುತದ ಬಳಿಕ ನವರಂಗ ತನ್ನ ವೈಭವಗಳಿಗೆ ಪೂರ್ಣ ವಿರಾಮ ಹಾಕಿತು. ಇದೀಗ ನವರಂಗ ಚಿತ್ರಮಂದಿರದ ಗತಕಾಲದ ವೈಭವ ಬರೀ ಇತಿಹಾಸವಷ್ಟೇ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.